ಕಡಬದ ಖಾಸಗಿ ವಿದ್ಯಾಲಯವೊಂದರಲ್ಲಿ ಸುಳ್ಯ ಶಾಸಕ ಸಚಿವ ಎಸ್ ಅಂಗಾರ ನೇತೃತ್ವದಲ್ಲಿ ಬೃಹತ್ ಬಿಜೆಪಿ ಕಾರ್ಯಕರ್ತರ ಸಭೆ ನಡೆದಿದ್ದು ಕೋವಿಡ್ ನಿಯಮಾವಳಿಗಳನ್ನು ಸಂಪೂರ್ಣವಾಗಿ ಗಾಳಿಗೆ ತೂರಲಾಗಿದೆ ಎಂಬ ಆರೋಪ ಕೇಳಿ ಬಂದಿದೆ. ಕೋವಿಡ್ ನಿಯಮಾವಳಿಗಳನ್ನು ಸಂಪೂರ್ಣವಾಗಿ ಉಲ್ಲಂಘನೆ ಮಾಡಿ ನೂರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಈ ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಸ್ಥಳದಲ್ಲಿ ಕಾರುಗಳು, ಬೈಕ್ಗಳು ಸೇರಿದಂತೆ 100ಕ್ಕೂ ಹೆಚ್ಚಿನ ವಾಹನಗಳು ಜಮಾಯಿಸಿದ್ದು ಈ ಸಭೆಯು ಮಾಧ್ಯಮ ವರದಿಗಾರರಿಗೂ ಮಾಹಿತಿ ನೀಡದೆ ಗೌಪ್ಯವಾಗಿ ನಡೆದಿದೆ ಎನ್ನಲಾಗುತ್ತಿದೆ. ಇನ್ನು ಈ ಸಮಯದಲ್ಲಿ ಸೇರಿರುವ ಜನರ ವಿಡಿಯೋ ಮಾಡುತ್ತಿದ್ದ ಮಾಧ್ಯಮ ವರದಿಗಾರರ ವಿಡಿಯೋ ತೆಗೆದ ಕಾರ್ಯಕರ್ತರು ಮಾಧ್ಯಮ ಧರ್ಮವನ್ನು ಹತ್ತಿಕ್ಕುವ ಮೂಲಕ ದರ್ಪ ತೋರಿಸಿದ ಘಟನೆಯು ನಡೆಯಿತು.